ಎಸ್, ಇದೀಗ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು. ಮಂಗಳೂರು ನಗರದ ಕೋಡಿಕಲ್ಲ ಬಳಿ ಇರುವಂತಹ ದೈವದ ಮುಖವಾಡ ಅಂದ್ರೆ ಪಾಪೆ ನಾಪತ್ತೆಯಾಗಿರುವಂತಹ ಬಗ್ಗೆ ಒಂದು ವರದಿಯಾಗಿರುವಂತದ್ದು. ಇಂದು ಬೆಳಗ್ಗೆ ಈ ಘಟನೆ ವರದಿಯಾಗಿದ್ದು, ಮನೆಯೊಂದರ ಬಳಿ ಇದ್ದಂತಹ ಪರಿವಾರ ದೈವದ ಮುಖವಾಡ ಏನು ನಾಪತ್ತೆಯಾಗಿದೆ. ಇದೀಗ ನಾಗಬಣ್ಣದ ನಾಗಕಲ್ಲನ್ನ ಅಲ್ಲಿಂದ ಕಿತ್ತಿಸಿದ ಆರೋಪಿಗಳು ಇರುವಂತಹ ಇದೇ ಸಂದರ್ಭದಲ್ಲಿ ಬಿಸಿ ಬಿಸಿ ಇರುವಂತಹ ಸಂದರ್ಭದಲ್ಲಿ ಇದೀಗ ಇನ್ನೊಂದು ಅಲ್ಲಿ ಏನು ಘಟನೆ ನಡೆದಿರುವಂತದ್ದು. ಕೋಡಿಕಲ್ನ ಬಳಿ ದೈವದ ಮುಖವಾಡ ಒಂದು ನಾಪತ್ತೆಯಾಗಿರುವಂತಹದ್ದು ಒಂದು ವರದಿ ಬಂದಿರುವಂತದ್ದು. ಇದೀಗ ಆ ಮುಖವಾಡ ಏನಿದೆ, ಪಾಪೆ ಏನಿದೆ, ಅದನ್ನ ಅಲ್ಲಿಂದ ಎಸ್ಕೇಪ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿರುವಂತಹ ಮರದ ತುಂಡನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಅದರ ಒಳಗಿರುವಂತಹ ಏನು ಪಾಪೆ ಇದೆ ಅದನ್ನ ಅಲ್ಲಿಂದ ತಕೊಂಡೋಗಿದ್ದಾರೆ. ಖಾಲಿ ಅಲ್ಲಿನ ಮರದ ತುಂಡನ್ನ ಮಾತ್ರ ಅಲ್ಲಿ ಇಟ್ಕೊಂಡು ಪರಾರಿಯಾಗಿರುವಂತದ್ದು. ಇದೀಗ ಒಂದು ಘಟನೆ ನಡೀತಾ ಇರುವ ಬೆನ್ನಲ್ಲೇ ಇದೀಗ ಇನ್ನೊಂದು ಘಟನೆ ನಡೆದಿರುವಂತದ್ದು. ಹಿಂದೂಗಳ ಭಾವನೆಗೆ ಇನ್ನಷ್ಟು ಒಂದು ಕೆರಳಿಕೆ ಏನಾದ್ರೂ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೂಡ ಸಂಶಯ ವ್ಯಕ್ತಪಡಿಸುವಂತದ್ದು. ಎಸ್, ಏನು ಕೋಡಿಕಲ್ನಲ್ಲಿ ನಾಗಬನದಿಂದ ನಾಗನ ಕಲ್ಲನ್ನ ಅಲ್ಲಿಂದ ಏನು ಆರೋಪಿಗಳು ಕಿತ್ತಿಸಿದು ಏನೊಂದು ಕೃತ್ಯವನ್ನ ಎಸಗ್ತಾರೆ. ಈಗ ಅದೇ ಸ್ಥಳದಲ್ಲಿ ಸ್ವಲ್ಪ ಮುಂದೆ ಇನ್ನೊಂದು ಕೃತ್ಯವನ್ನ ಎಸಗಿರುವಂತದ್ದು. ದೈವದ ಮುಖವಾಡ ಒಂದನ್ನ ಅಲ್ಲಿಂದ ತೆಗೆದು ಬಿಸಾಡಿದ್ದಾರೆ, ತೆಗೆದು ತಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಮರದ ದುಂಡಿದೆ ಅದನ್ನ ಅಲ್ಲೇ ಬಿಟ್ಟು ಮತ್ತೆ ಅದರಲ್ಲಿರುವಂತಹ ಪಾಪೆಯನ್ನ ಎತ್ಕೊಂಡು ಹೋಗಿರುವಂತದ್ದು. ಈ ಘಟನೆ ಈಗ ಹಿಂದೂಗಳನ್ನ ಮತ್ತೆ ಕೆರಳಿಸುವಂತೆ ಮಾಡಿದೆ. ಏನಿಂದು ಬೆಳಗ್ಗೆ ಈ ಘಟನೆ ವರದಿಯಾಗಿದ್ದು, ಮನೆಯೊಂದರ ಬಳಿ ಇದ್ದಂತಹ ಪರಿವಾರದ ದೈವದ ಮುಖವಾಡ ನಾಪತ್ತೆಯಾಗಿರುವಂತದ್ದು. ಈ ಸನ್ನಿವೇಶಗಳನ್ನ ನೋಡ್ತಾ ಹೋಗಿರೋದಾದ್ರೆ, ಈ ಮುಂಚೆ ನಡೆದಂತಹ ನಾಗಬನದಲ್ಲಿ ನಡೆದಂತಹ ಏನಿದೆ, ನಾಗನ ಕಲ್ಲನ್ನ ಎಸೆದಿದ್ದಾರೆ, ಈ ಆರೋಪಿಗಳನ್ನ ಬಂಧಿಸದೇ ಇರುವುದರಿಂದ ಇಂತಹ ಘಟನೆಗಳು ನಡೀತಾ ಇದೆಯಾ ಅನ್ನುವಂತಹ ಸಂಶಯ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಾವು ಹೇಳಬಹುದು. ಯಾಕಂತಂದ್ರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಗಳು ಪದೇ ಪದೇ ನಡೀತಾ ಇರುವಂಥದ್ದು. ಎಸ್, ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂತಹ ಕಿರಣ್ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಮಸ್ತೆ. ನಮಸ್ತೆ. ಈಗ ಕೋಡಿಕಲ್ಲಲ್ಲಿ ಈ ಮುಂಚೆ ಆಗಿರುವಂತಹ ಘಟನೆ ಎಲ್ಲರಿಗೂ ಗೊತ್ತಿರುವಂತದ್ದು. ನಾಗಬನದಿಂದ ನಾಗನ ಕಲ್ಲನ್ನ ಎಸೆದಿರುವಂತದ್ದು. ಇದೀಗ ಅದೇ ಪ್ರದೇಶದಲ್ಲಿ ಅದರ ಹತ್ರದಲ್ಲಿ ಏನು ದೈವದ ಮುಖವಾಡವನ್ನ ಕಳವಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಏನ್ ಸರ್, ಏನಿದು ಅಂತ? ಶುಕ್ರವಾರ ಏನು ನಾಗನ ವಿಗ್ರಹ, ನಾಗನ ಏನು ಬಿಂಬ ಅಂತ ನಾವು ಕರಿತೇವೆ, ಅದನ್ನು ಏನು ಅದರ ಸ್ಥಾನದಿಂದ ಕೆಳಗೆ ಬಿಸಾಡಿರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಇಲ್ಲಿ ಬದಿಯಲ್ಲಿರುವಂತದ್ದು, ಅಲ್ಲಿಂದ ಒಂದು ಸುಮಾರು 100 ಮೀಟರ್ ಇರ್ಬೋದು, 100-150 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಹೊಯ್ಗೆ ಮನೆ ಏನು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕಲ್ಲುಟ್ಟಿ ದೈವಸ್ಥಾನದ್ದು ಇವತ್ತು ಏನು ಆ ಮನೆಯವರು ಬೆಳಿಗ್ಗೆ ಹೋಗಿ ಅದರ ನಾಳೆ ಏನು ಸಂಕ್ರಮಣಕ್ಕೆ ಏನು ತಯಾರಿಯನ್ನು ಮಾಡ್ಬೇಕೆಂದು ಅದರ ಬೆಳಿಗ್ಗೆ ಹೋಗಿ ಅದನ್ನು ಏನು ಕ್ಲೀನ್ ಮಾಡುವಂತ ವ್ಯವಸ್ಥೆಗೆ ಬಾಗಿಲನ್ನು ತೆಗಿಲಿಕ್ಕೆ ಹೋಗ್ತಿರುವಾಗ ಆ ಲಾಕ್ ಕಟ್ ಆಗಿತ್ತು. ಲಾಕ್ ಅವರು ಏನು ಬಾಗಿಲು ತೆಗೆದು ಒಳಗಡೆ ನೋಡುವಾಗ ಅದರಲ್ಲಿ ಇದ್ದಂತಹ ಕಲ್ಲುಟ್ಟಿಯ ವಿಗ್ರಹ ಏನು ಬೆಳ್ಳಿಯಿಂದ ಮಾಡಿರುವಂತಹ ಸಣ್ಣದಾದಂತಹ ವಿಗ್ರಹ ಏನಿರುತ್ತೆ, ಕಲ್ಲುಟ್ಟಿ ದೈವದ್ದು, ಆ ವಿಗ್ರಹ ಅಲ್ಲಿ ಆ ಜಾಗದಲ್ಲಿ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಆರಕ್ಷಕ ಠಾಣೆಯಲ್ಲಿ ಹೋಗಿ ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ನಾನು ಕೂಡ ಈಗ ಅಲ್ಲೇ ಇದ್ದೇನೆ, ಆ ಸ್ಥಳದಲ್ಲಿ ಇದ್ದೇನೆ. ಆ ಸ್ಥಳದಲ್ಲಿ ಅವರ ಹತ್ರ ಮಾತಾಡುವಾಗ ಅವರು ಕೂಡ ಹೇಳಿರುವಂತದ್ದು, ಶುಕ್ರವಾರ ದಿವಸ ಅವರು ರಾತ್ರಿ ನಾಯಿಗಳ ಶಬ್ದ, ನಾಯಿ ಬೊಗಳುವಂತ ಶಬ್ದ ತುಂಬಾ ಬಂದಿತ್ತು. ಅದೇ ದಿವಸ ನಾಗನ ಕಲ್ಲು ಕೂಡ ಏನು ಅಪವಿತ್ರ ಆಗುವಂತ ಕೆಲಸ ಕೂಡ ಆಗಿತ್ತು. ಆದ್ದರಿಂದ ಅವರ ಅನಿಸಿಕೆ ಕೂಡ ಅದೇ ದಿವಸ ಆಗಿರ್ಬಹುದು ಅಂತ, ಯಾಕಂದ್ರೆ ಅವರು ಇವತ್ತೇ ಹೋಗಿ ನೋಡಿರುವಂತದ್ದು. ಆದ್ರೆ ಅವರಿಗೆ ಕೂಡ ಗೊತ್ತಿಲ್ಲ ಇಲ್ಲಿಂದ ಏನೋ ಒಂದು ವಿಗ್ರಹವನ್ನ ಕಳವು ಮಾಡಿರುವಂತದ್ದು. ಇಲ್ಲ, ಇವತ್ತಂದ್ರೆ ನಾಳೆ ಸಂಕ್ರಮಣ ಇದ್ದ, ಅವರು ಸಂಕ್ರಮಣ ಎಲ್ಲ ಇರುವಾಗ ಅದರ ಮುಂಚಿನ ದಿವಸ ಏನೋ ಅದನ್ನು ಸ್ವಚ್ಛ ಮಾಡುವಂತ ಕೆಲಸ, ವಿಗ್ರಹಗಳಿಗೆ ಪೂಜೆ ಮಾಡುವುದಕ್ಕೆ ತಯಾರಿ ಮಾಡುವಂತ ಕೆಲಸವನ್ನು ಅವ್ರ ಮನೆಯವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೋಗಿದ್ರು ಅವರು. ಇವತ್ತು ಅವರು ಡೋರ್ ಓಪನ್ ಮಾಡ್ಲಿಕ್ಕೆ ನೋಡುವಾಗ ಡೋರ್ ಏನು ಸಣ್ಣದಾದ ಒಂದು ಲಾಕ್ ಹಾಕ್ತಾರೆ. ಅದು ಯಾಕಂದ್ರೆ ಅದರ ಒಳಗಡೆ ಇರುವಂತದ್ದು ಒಂದು ಸಣ್ಣದಾದಂತಹ ಕಲ್ಲುಟ್ಟಿ, ಒಂದು ಸಣ್ಣದಾದಂತಹ ಬೆಳ್ಳಿಯ ವಿಗ್ರಹ. ವಿಗ್ರಹ ಕಾಣ್ತಾ ಇಲ್ಲ. ಏನಾದ್ರು ಈಗ ನಾಗಬನ ಮತ್ತು ಈ ಒಂದು ಏನು ದೈವದ ಮುಖವಾಡದ ದೇವಸ್ಥಾನ ಇದೆ, ಅದಕ್ಕಿದಕ್ಕೆ ಏನಾದ್ರು ಕಳ್ಳರಿಗೆ ಏನಾದ್ರು ಲಿಂಕ್ ಇರಬಹುದಾ ಅಂತ ಏನಾದ್ರು ಸಂಶಯ ಇದೆ? ನನಗೆ ಅನಿಸುತ್ತೆ, ಏನು ಇಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಏನು ಇಲ್ಲಿ ನಡೀತಾ ಉಂಟು, ಏನು ಸರಣಿ ಇದನ್ನು ಕಲವು ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಆ ಮೇಲ್ನೋಟಕ್ಕೆ ನೋಡುವಾಗ ಏನೋ ಒಂದು
ಸ್ವಯಂ ಪ್ರೇರಿತ ಏನೋ ಪೂರ್ವ ಏನೋ ಅವರು ಪ್ಲಾನಿಂಗ್ ಆಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಏನಾದ್ರೂ ತೊಂದರೆಯನ್ನು ಉಂಟು ಮಾಡುವಂತಹ ದೃಷ್ಟಿಯಿಂದ ಇರಬಹುದು, ಏನಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಕಳ್ಳರು ಏನು ಅವರು ಒಂದು ದೈವಸ್ಥಾನ ಇರಬಹುದು, ನಾಗನ ಇದಕ್ಕೆ ಹೋಗುವಾಗ ಅದನ್ನ ನೋಡಿ ಅದ್ರಲ್ಲಿ ಏನಾದ್ರು ಲಾಭ ಇರುವಂತಹ ವಸ್ತು ಇದ್ರೆ ಮಾತ್ರ ಅವ್ರು ಕಳ್ಳತನ ಮಾಡ್ತಾರೆ ವಿನಃ ಇಂತ ಏನೇ ಯಾವ್ದಕ್ಕೂ ಒಂದು ಸಣ್ಣ ವಿಗ್ರಹ ಇರುವಂತದ್ದು ಇರ್ಬೋದು, ನಾಗಬನಕ್ಕೆ ಹೋಗುವಂತದ್ದು ನನ್ಗಂತೂ ಅರ್ಥ ಆಗಲ್ಲ. ಅದು ಕಳ್ಳತನಕ್ಕೆ ಬಂದಿರುವಂತದ್ದ ಅಥವಾ ಬೇರೆ ಏನೋ ಅಜೆಂಡಾ ಇದ್ದು ಮಾಡ್ತಾ ಇದ್ದಾರೆ, ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಕೊಡೋದೊಂದಿಗೆ ಮಾತನಾಡಿದ್ದಕ್ಕೆ.